ಹಿಂದೂ ನಾಯಕ ಹಾಗೂ ಬಿಲ್ಲವ ಮುಖಂಡ ಸತ್ಯಜಿತ್ ಸುರತ್ಕಲ್ ಗನ್ಮ್ಯಾನ್ ಭದ್ರತೆಯನ್ನ ಹಿಂಪಡೆದಂತಹ ಸರ್ಕಾರದ ಕ್ರಮವನ್ನ ಮಂಗಳೂರಿನ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಮತ್ತು ದಕ್ಷಿಣ ಕನ್ನಡ ಉಶು ಅಸೋಸಿಯೇಷನ್ ಸಂಘಟನೆಗಳು ಖಂಡಿಸಿದ್ದು, ಸರ್ಕಾರ ತನ್ನ ಆದೇಶವನ್ನ ಪುನರ್ ಪರಿಶೀಲಿಸಿ ಗನ್ಮ್ಯಾನ್ ಭದ್ರತೆಯನ್ನ ಮುಂದುವರಿಸಬೇಕೆಂದು ಆಗ್ರಹ ಮಾಡಿದೆ. ರಾಷ್ಟ್ರಭಕ್ತ ವೇದಿಕೆಯ ಪರವಾಗಿ ಸಾಮಾಜಿಕ ಕಾರ್ಯಕರ್ತೆ ಪ್ರಸನ್ನ ರವಿ ನೇತೃತ್ವದ ನಿಯೋಗ ಇಂದು ಮಂಗಳೂರು ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ಈ ಕುರಿತು ಮನವಿಯನ್ನ ಸಲ್ಲಿಸಿತು. ಪ್ರಾರಂಭದಲ್ಲಿ ನಿಯೋಗ ಸಹಿತವಾಗಿ ಮನವಿ ಸ್ವೀಕರಿಸಲು ಪೊಲೀಸ್ ಆಯುಕ್ತ ಕುಲ್ದೀಪ್ ಕುಮಾರ್ ಜೈನ್ ಅವರು ನಿರಾಕರಣೆ ಮಾಡಿದ್ರು. ಬಳಿಕ ಆಯುಕ್ತರು ಕೇವಲ 5 ಜನರನ್ನ ಒಳಗೊಂಡ ನಿಯೋಗದಿಂದ ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ. ಪೊಲೀಸ್ ಆಯುಕ್ತರ ವರ್ತನೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದಂತಹ ಪ್ರಸನ್ನ ರವಿ ಅವರು ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಣ ಕೊಟ್ಟು ಭದ್ರತೆ ಪಡೆಯಬೇಕೆಂದು ಆಯುಕ್ತರು ಹೇಳ್ತಾರೆ, ಅಂದ್ರೆ ಹಣ ಕೊಟ್ರೆ ಟೆರರಿಸ್ಟ್ ಸಹಿತ ಕೇಳಿದ ಎಲ್ಲರಿಗೂ ಗನ್ಮ್ಯಾನ್ ಭದ್ರತೆ ಕೊಡ್ತಾರೆ ಎಂದು ಪ್ರಶ್ನಿಸಿದ್ರು. ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಈ ಕ್ರಮದ ವಿರುದ್ಧ ಹೋರಾಟವನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾನು ಕಮಿಷನರಲ್ಲಿ ಒಂದು ಪ್ರಶ್ನೆ ಹಾಕೋದು, ನಿಮ್ಮಲ್ಲಿ ಗನ್ಮ್ಯಾನ್ ನಾವು ಹಣ ಕೊಟ್ಟು ತೆಗೆಯುವುದಾದ್ರೆ ನೀವು ಯಾರಿಗೂ ಟೆರರಿಸ್ಟ್ಗೂ ನೀವು ಗನ್ಮ್ಯಾನ್ ಕೊಡ್ತೀರಾ? ಯಾವ ಟೆರರಿಸ್ಟ್ ಬಂದರೂ ಹಣ ಕೊಟ್ಟರೆ ನಿಮ್ಮಲ್ಲಿ ಗನ್ ಮಾರಾಟಕ್ಕೆ ಇದೆಯಾ? ನಾವೊಂದು ಮನವಿ ಕೊಡಲಿಕ್ಕೆ ಬರುವಾಗ ನಿಮಗೊಂದು ಫೋಟೋ ತೆಗೆಯುವ ಪರ್ಮಿಷನ್ ಕೊಡಲಿಕ್ಕೆ ಆಗದಿದ್ರೆ ನಿಮಗೆ ಯಾಕೆ ಭಯವ? ಕಮಿಷನರಾಗಿ ನೀವು ಸಾರ್ವಜನಿಕರ ಭೇಟಿಗೆ ಅಂತ ಟೈಮ್ ಕೊಡ್ತೀರಿ. ಸಾರ್ವಜನಿಕರು ಬರುವಾಗ ನಿಮ್ಮಲ್ಲಿ ಬಂದ ಒಂದು ಫೋಟೋ ನಮಗೆ ಬೇಕು ಪ್ರೂಫ್ ಆಗಿ. ಕೆಲವು ಕಡೆ ಕೇಳ್ತಾರೆ ನೀವೆಲ್ಲಿ ಮನವಿ ಕೊಟ್ಟಿದ್ದೀರಾ ಅಂತ, ಪತ್ರ ಇರ್ಬೋದು ನಿಮ್ಮದು ಸಿಗ್ನೇಚರ್ ಹಾಕಿದ್ದು. ಆದರೆ ನೀವು ಮೀಡಿಯೇಟರ್ ಆಗಿ ಸರ್ಕಾರದ ಗಮನ ತರೋದು, ರಾಜ್ಯಪಾಲರ ಗಮನ ತರೋದು, ಕಾರ್ಯದರ್ಶಿಗಳ ಗಮನ ತರೋದು ನಿಮ್ಮ ಕರ್ತವ್ಯ. ಗನ್ಮ್ಯಾನ್ ನಮಗೆ ಕೊಡಲಿಕ್ಕೆ ಆಗುವುದಿಲ್ಲ, ಹಣ ಕೊಡಬೇಕಂತ ಹೇಳೋದು ನೀವಲ್ಲ. ಚುನಾವಣೆ ಬರುವಾಗ ಕಳೆದ ಸಲ ಎಷ್ಟು ಜನರು ಸಾವನ್ನಪ್ಪಿದ್ರು, ನಿಮಗೆ ಎಷ್ಟು ಬಲಿಯಾಗಿದೆ ಅಂತ ಗೊತ್ತುಂಟು. ಈ ಸಲ ನಾನು ನೇರವಾಗಿ ಹೇಳ್ತೇನೆ, ಸತ್ಯಣ್ಣ ಇದಕ್ಕೆ ಹೊಣೆಯಾ? ಸತ್ಯಣ್ಣನನ್ನು ನೀವು ಇದಕ್ಕೆ ಬಲಿ ಕೊಡ್ತಾ ಇದ್ದೀರಾ? ಇಂಥ ಚುನಾವಣೆ ನಮಗೆ ಅಗತ್ಯ ಇಲ್ಲ. ನಾವು ಸರ್ಕಾರವನ್ನು ನಂಬಲಿಲ್ಲ, ಜನಪ್ರತಿನಿಧಿಗಳ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತ ಕಾನೂನಿನ ಮೇಲೆ ವಿಶ್ವಾಸ ಇಟ್ಟು ಇಲ್ಲಿ ಒಂದು ಮನವಿ ಕೊಡಲಿಕ್ಕೆ ಬರುವಾಗ ನಿಮಗೆ ಯಾರ ಭಯ? ರಾಷ್ಟ್ರಭಕ್ತ ವೇದಿಕೆ ಅಂದರೆ ನಾವು ಟೆರರಿಸ್ಟ್ಗಳ? ನಿಮಗೊಂದು ಫೋಟೋ ತೆಗಿಲಿಕ್ಕೆ ಭಯ ಆದರೆ ನೀವು ಯಾಕೆ ಇಲ್ಲಿ ಕಮಿಷನರ್? ನೀವು ಯಾಕೆ ಸಾರ್ವಜನಿಕರನ್ನು ಇಲ್ಲಿ ಮನವಿ ಕೊಡಲಿಕ್ಕೆ ಕರೀತಾರೆ? ನಿಮ್ಮ ಅಪ್ಪಣೆ ನಮಗೆ ಬೇಡ. ನಾವು ಆ್ಯಸ್ ಎ ಕಮಿಷನರ್ ಆಗಿ ನಿಮಗೆ ಗೌರವ ಕೊಟ್ಟು ಮನವಿ ಕೊಡೋದು ನಮ್ಮ ಕರ್ತವ್ಯ. ನಮಗೂ ಒಂದು ತಾಳ್ಮೆ ಉಂಟು, ಈ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ನನಗೆ ಇಲ್ಲಿ ಅರ್ಥ ಆಗ್ತಾ ಉಂಟು, ಇವರಿಗೆ ಫೋಟೋ ತೆಗಿಲಿಕ್ಕೆ ಮಾಧ್ಯಮದವರು ಒಳಗೆ ಬಂದರೆ ನಮ್ಮೊಟ್ಟಿಗೆ ಎಷ್ಟು ಹುಡುಗರು ಬಂದಿದ್ದಾರೆ, ಎಷ್ಟು ಬೆಂಬಲಿಗರು ಬಂದಿದ್ದಾರೆ ಅಂತ ಗೊತ್ತಾಗ್ತದೆ. ಇದನ್ನು ಹತ್ತಿಕ್ಲಿಕ್ಕೆ ಇವರು ಮಾಧ್ಯಮ ಒಳಗೆ ಬರಬಾರ್ದು, ಫೋಟೋ ತೆಗಿಬಾರ್ದು ಅಂತ ಹೇಳೋದಾದರೆ ಅದು ನಿಮ್ಮ ತಪ್ಪು. ನೀವು ನಮಗೆ ಪ್ರಚೋದನೆ ಕೊಡ್ತಾ ಇದ್ದೀರಿ. ಯಾಕೆಂದರೆ ನಾವು ತಾಳ್ಮೆಯಿಂದ ಮನವಿ ಕೊಟ್ಟು ಇವರಿಗೆ ಗನ್ಮ್ಯಾನ್ ಕೊಡಬೇಕು ಅಂತ ನಿಮ್ಮಲ್ಲಿ ಮನವಿ ಕೇಳುವಾಗ ನೀವು ದೊಡ್ಡತನದಲ್ಲಿ ನಮಗೆ ಕೊಡಲಿಕ್ಕೆ ಆಗುವುದಿಲ್ಲ, ಹಣ ಕೊಡಿ ಹೇಳುವುದಾದರೆ, ನಾನು ನಾಳೆ ಗನ್ನಿಗೆ ಪರ್ಮಿಷನ್ಗೆ ಹಣ ಕೊಟ್ಟರೆ ನೀವು ಕೊಡ್ತೀರಾ? ಯಾವನು ಬಂದರೆ ಕೊಡ್ತೀರಾ? ನಿಮ್ಮ ಸರ್ಕಾರವೇ ಗನ್ ಕೊಟ್ಟದ್ದು, ನೀವೇ ಅಲ್ಲಿ ತಪಾಸಣೆ ಮಾಡಿ ಇಂಟೆಲಿಜೆನ್ಸ್ ಪ್ರಕಾರ ಅವರಿಗೆ ಗನ್ಮ್ಯಾನ್ ಕೊಟ್ಟಿದ್ದೀರಿ. ಕೆಲವರು ಚುನಾವಣಾ ನೀತಿ ಸಂಹಿತೆ ಅಂತ ಹೇಳ್ತಿದ್ದಾರೆ. 16 ವರ್ಷ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚುನಾವಣೆ ಆಗಲಿಲ್ವಾ? ಹಾಗೆ ಯಾಕೆ ಗನ್ಮ್ಯಾನನ್ನು ಹಿಂದೆ ತಗೊಳ್ಳಿಲ್ಲ? ರಾಜಕೀಯ ವ್ಯಕ್ತಿಗಳಿಂದ ನೀವು ತೆಗೀರಿ, ಅಭ್ಯಂತರ ಇಲ್ಲ. ಸತ್ಯಣ್ಣ ಯಾವುದೇ ರಾಜಕೀಯ ವ್ಯಕ್ತಿ ಅಲ್ಲ, ಸಾಮಾಜಿಕವಾಗಿ ಹಿಂದೂ ಪರ ಒಂದು ಹೋರಾಟಗಾರ. ಅವರಿಗೆ ಕೊಟ್ಟ ಗನ್ಮ್ಯಾನನ್ನು ತೆಗೊಳ್ಳುವಾಗ ನೀವು ಆಲೋಚನೆ ಮಾಡಬೇಕಿತ್ತು. ನಿಮ್ಮ DCP ಅವರು ಮೊನ್ನೆ ಯಾವುದೇ ಉತ್ತರ ಕೊಡಲಿಲ್ಲ. ಕಮಿಷನರ್ ನಿಮಗಿದು ಗೊತ್ತಿಲ್ವಾ? ರೈಟಿಂಗಲ್ಲಿ ಸತ್ಯಣ್ಣ ಕೊಟ್ಟು ನನಗೆ ಹಣ ಕೊಟ್ಟು ಗನ್ಮ್ಯಾನ್ ತಗೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ, ಇವತ್ತು ನನ್ನ ಹತ್ರ ಅವರು ಹಣ ಕೊಟ್ಟು ಗನ್ಮ್ಯಾನ್ ತಗೊಳ್ಳಿ ಹೇಳುವಾಗ ಅದರ ಉತ್ತರ ಏನು? ನೀವು ಏಕಾಏಕಿ ಗನ್ಮ್ಯಾನ್ ನೀನು ಹೋಗಬೇಡ ಅಂತ ಹೇಳಿದರೆ ಗನ್ಮ್ಯಾನ್ ಏನು ಪೊಲೀಸ್ ಏನು ನಿಮ್ಮವನ ಸ್ವಂತದವನ? ನೀವು ಇಲಾಖೆಯಲ್ಲಿ ಇರುವುದಂತ ನೆನಪಿರಲಿ. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ, ಈ ಮಾಧ್ಯಮಕ್ಕೂ ಇಲ್ಲಿ ಗೌರವ ಇಲ್ಲ. ಸಂವಿಧಾನದಲ್ಲಿ ಸಾರ್ವಜನಿಕರು ಗೌರವ ಇಲ್ಲ ಹೇಳಿದರೆ ನಾವಿನ್ನು ಮನವಿ ಯಾರಿಗೆ ಕೊಡಬೇಕು?